ಅಡಿಕೆ ಬೆಳೆಗಾರರ ತೋಟ ಸಮೃದ್ಧಿಯಾಗಬೇಕು. ಮಣ್ಣಿನ ಪರೀಕ್ಷೆ ಹಾಗೂ ಅದಕ್ಕೆ ಬೇಕಾದ ಪೌಷ್ಟಿಕಾಂಶಗಳು, ತೋಟಗಳಲ್ಲಿ ಉಳಿಕೆ ಜಾಗದ ಸದುಪಯೋಗ, ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಎಂಬ ಬಗ್ಗೆ ಸಂಶೋಧನೆ ನಡೆದಿದೆ. ಅದನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವ ಬಗ್ಗೆ ಚರ್ಚಿಸಲಾಗಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗಿ ಹೇಳಿದರು. ಅವರು ಮಂಗಳೂರಿನ ಕ್ಯಾಂಪ್ಕೋ ಪ್ರಧಾನ ಕಚೇರಿಯಲ್ಲಿ ಹಿರಿಯ ಸಂಶೋಧಕರು, ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಡೆದ ಸಮಾಲೋಚನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಡಿಕೆ ತೋಟಗಳ ವಿಸ್ತಾರ ಹೆಚ್ಚಾಗುತ್ತಿದೆ. ಅಡಿಕೆ ಹಾನಿಕಾರಕವಲ್ಲ. ಅಡಿಕೆಯಲ್ಲಿ ಆಯುರ್ವೇದದ ಅಂಶಗಳಿವೆ ಎಂದು ಹೇಳಿದರು. ತೋಟಗಳಲ್ಲಿ ಉಳಿಕೆ ಜಾಗದ ಸದುಪಯೋಗ, ಉಪಮಿಶ್ರ ಬೆಳೆಗಳ ಸಾಧ್ಯತೆ ಬಗ್ಗೆ ಚರ್ಚೆಯಾಗಿದೆ. ಅಡಿಕೆ ಪ್ರಾಮಾಣೀಕರಣ ಮತ್ತು ವಿಶೇಷ ಸ್ಟ್ಯಾಂಡರ್ಡ್ ಆಫ್ ಸ್ಪೆಸಿಫಿಕೇಶನ್ ಅಧ್ಯಯನ ಮತ್ತು ಅಕ್ರಮ ಆಮದು ಕಡಿತ ಈ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರವನ್ನು ಮನವರಿಕೆ ಮಾಡಿಕೊಳ್ಳಲಿದ್ದೇವೆ. ಈ ಹೆಚ್ಚಿಗೆ ಏನಾಗ್ತಾ ಇದೆ, ಅಡಿಕೆ ಧಾರಣೆ ಹೆಚ್ಚಿಗೆ ಆದ್ದರಿಂದ ಎಲ್ಲ ಜಾಗದಲ್ಲಿ ಅಡಿಕೆ ತೋಟ ಬೆಳೆಯ ವಿಸ್ತರಣೆ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಒಂದು ಚಿಂತನೆ ಆಗಬೇಕಿದೆ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ತಗೊಳ್ಳಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅಂತ 2016ರಲ್ಲಿ ಅಮೆರಿಕದ ಎಮರಿ ಯೂನಿವರ್ಸಿಟಿಯಲ್ಲಿ ಅಟ್ಲಾಂಟಾ ಇದರ ಬಗ್ಗೆ ಒಂದು ಯೂನಿವರ್ಸಿಟಿಯಲ್ಲಿ ಸಂಶೋಧನೆ ನಡೆದಿದೆ. ಅದರ ವರದಿಯನ್ನು ತಗೊಂಡು ನಾವು ಮುಂದೆ ಸುಪ್ರೀಂ ಕೋರ್ಟಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಗ್ಗೆ ತಿಳುವಳಿಕೆ ಕೊಡುವ ಪ್ರಯತ್ನ ನಾವು ಮಾಡಲಿದ್ದೇವೆ. ಆನಂತರ ಕ್ಯಾಂಪ್ಕೋ ಲಿಮಿಟೆಡ್ನ ಮಂಗಳೂರಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಎಚ್ಎಂ ಕೃಷ್ಣಕುಮಾರ್ ಅವರು ಮಾತನಾಡಿ, ಅಡಕೆ ಹಳದಿ ರೋಗದ ಬಗ್ಗೆ ಈಗಾಗಲೇ ವಿಚಾರ ಸಂಕಿರಣವನ್ನ ಏರ್ಪಡಿಸಿದ್ದೇವೆ. ಅಡಕೆ ಹಳದಿ ರೋಗಕ್ಕೆ ಪರಿಹಾರದ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ. ಅಡಿಕೆ ಕೃಷಿಯನ್ನ ಹೆಚ್ಚಿನ ಕೃಷಿಕರು ಬೆಳೆಯುತ್ತಿದ್ದಾರೆ. ಪರ್ಯಾಯ ವ್ಯವಸ್ಥೆಯ ಬಗ್ಗೆ ನ್ಯಾನೋ ಟೆಕ್ನಾಲಜಿಯ ಮೂಲಕ ಮಾಡಬಹುದಾ ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇದನ್ನ ಕಾರ್ಯರೂಪಕ್ಕೆ ತರಲು ಕ್ಯಾಂಪ್ಕೋ ಸಂಸ್ಥೆ ಕೃಷಿಕರ ಜೊತೆಗಿರಲಿದೆ ಎಂದು ಹೇಳಿದರು. ದೇಶದ ಅತ್ಯುನ್ನತ ವಿಶ್ವವಿದ್ಯಾನಿಲಯ ರಿಸರ್ಚ್ ಸೆಂಟರ್ಗಳ ಸೈಂಟಿಸ್ಟ್ಗಳಿಂದ ಕೂತು ಒಂದು ಪರಿಹಾರದ ಬಗ್ಗೆ ಸಮಾಲೋಚನೆ ಮಾಡಬೇಕು ಅಂತ ತೀರ್ಮಾನಗೊಂಡು ಇವತ್ತಿಲ್ಲಿ ಬೆಳಗ್ಗೆಯಿಂದ ಮಾಡ್ತಾ ಇದ್ವಿ. ಅದಕ್ಕಿಂತ ಮಿಗಿಲಾಗಿ ಅಡಿಕೆ ಕೃಷಿ ಮುಂದೆ ಸಾಗ್ತಾ ಇದೆ. ಹೆಚ್ಚಿನ ಇದರಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಆವಾಗ ಅದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಅಥವಾ ಆಲ್ಟರ್ನೇಟ್ ಯೂಸ್ನ ಬಗ್ಗೆ ಕೂಡ ಗಮನ ಕೊಡಬೇಕಾದ ಒಂದು ಸಂಗತಿ ಇದೆ. ಅದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೂಡ ನಾವು ಒಂದು ವಿಚಾರಗಳನ್ನು, ಅದರ ಮೆಡಿಸಿನಲ್ ಪ್ರಾಪರ್ಟಿ ಅಥವಾ ಆಹಾರಕ್ಕೆ ಸಂಬಂಧಪಟ್ಟಂತೆ ಅದರ ಉಪಯೋಗ, ನಿಮಗೆ ಗೊತ್ತಾಗಿ ಅಥವಾ ಬೇರೆ ಕಮರ್ಷಿಯಲ್ ಯೂಸಸ್ ನ್ಯಾನೋ ಟೆಕ್ನಾಲಜಿ ಮುಖಾಂತರ ಏನಾದರೂ ಮಾಡ್ಬೋದಾ ಎಂಬುದರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಕ್ಯಾಂಪ್ಕೋ ಸಂಸ್ಥೆ ಕೃಷಿಕರೊಟ್ಟಿಗೆ ಕೂಡಿಕೊಂಡು ಸದಾ ಇದೆ ಅಂತ. ಕಾಸರಗೋಡಿನ ಸಿಪಿಸಿಆರ್ಐ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಪಿ ಚೌಡಪ್ಪ ಅವರು ಮಾತನಾಡಿ, ಅತಿ ಹೆಚ್ಚಿನ ಕೃಷಿಕರು ಅಡಿಕೆಯನ್ನ ಬೆಳೆಯುತ್ತಾರೆ. ಅಡಿಕೆಯಿಂದ ಹೆಚ್ಚಿನ ಆದಾಯವನ್ನ ಗಳಿಸುತ್ತಾರೆ. ಅಡಿಕೆ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ. ಅಡಿಕೆ ಹಾನಿಕಾರಕವಲ್ಲ. ಈಗಾಗಲೇ ಸಂಶೋಧನೆಗಳ ಮೂಲಕ ಬಹಿರಂಗಗೊಂಡಿದೆ ಎಂದು ಹೇಳಿದರು. Production is coming to 13 lakh tons. So the biggest challenge for Aracanate, despite it does not have export potential, despite only local consumption is there, but the highest income is coming from Aracanate only. No other crop gives this much income as Aracanate gives. During Corona period also, all agricultural, industrial activities were affected, but not the Aracanate. Aracanate prices have gone up. The Corona, nothing else than the Aracanate. So what we'd like to mention very clearly is that most of the Aracanate growers are small, marginal and middle farmers. So we don't find a rich farmers in the Aracanate. Around 20 to 30 million people are depending upon the Aracanate for livelihoods. ಈ ಸಂದರ್ಭ ಕ್ಯಾಲಿಕಟ್ನ ಡಿಎಎಸ್ಡಿ ನಿರ್ದೇಶಕರಾದ ಡಾಕ್ಟರ್ ಹೋಮಿ ಚೆರಿಯನ್, ಕಾಸರಗೋಡು ಮಿಯಾಪದವಿನ ಡಾಕ್ಟರ್ ಡಿಸಿ ಚೌಟ,
ಸೈಂಟಿಫಿಕ್ ಪ್ಯಾನೆಲ್ ಮೆಂಬರ್ ಡಾಕ್ಟರ್ ಐ ಕರುಣಾಸಾಗರ್, ಎಕ್ಸಿಕ್ಯೂಟಿವ್ ಆಫೀಸರ್ ಡಾಕ್ಟರ್ ಕೇಶವ್ ಭಟ್, ಕ್ಯಾಂಪ್ಕೋ ಲಿಮಿಟೆಡ್ನ ನಿರ್ದೇಶಕರಾದ ಪದ್ಮರಾಜ್ ಪಾಠಾಚೆ, ಜಯಪ್ರಕಾಶ್ ನಾರಾಯಣ್, ಕೃಷ್ಣ ಪ್ರಸಾದ್ ಮರ್ತಿಲಾ, ಶಂಭುಲಿಂಗ ಹೆಗ್ಡೆ, ಮಹೇಶ್ ಚೌಟಾ, ರಾಘವೇಂದ್ರ ಭಟ್, ಕ್ಯಾಂಪ್ಕೋ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ರೇಷ್ಮಾ ಮಲ್ಯ, ಕ್ಯಾಂಪ್ಕೋ ಲಿಮಿಟೆಡ್ನ ಡಿಜಿಎಂ ಯು ಪ್ರಮೋದ್ ಕುಮಾರ್ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.